ನಮಸ್ಕಾರ ವೀಕ್ಷಕರೇ. ಕಾಲ ಅಂದರೆ ಸಮಯ. ಕಾಲ ಭೈರವ ಅಂದರೆ ಸಮಯವನ್ನು ಹಿಡಿತದಲ್ಲಿರಿಸಿಕೊಂಡಿರುವವನು, ನಮ್ಮ ಭವಿಷ್ಯವನ್ನು ನಿರ್ಧರಿಸುವವನು. ಗಾಢ ಕಪ್ಪು ಬಣ್ಣವನ್ನು ಹೊಂದಿದ್ದು ಉಗ್ರವಾದ ಮುಖದಲ್ಲಿ 3 ಕಣ್ಣಿನ ಜೊತೆಗೆ ತಲೆಬುರುಡೆ ಹಾಗೂ ಹಾವಿನ ಆಹಾರದ ಜೊತೆಗೆ ತಲೆಯಲ್ಲಿ ಅರ್ಧ ಚಂದ್ರಾಕೃತಿ, ಒಂದು ಕೈಯಲ್ಲಿ ತ್ರಿಶೂಲದ ಜೊತೆಗೆ ಮತ್ತೊಂದು ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದು ಕಪ್ಪು ವರ್ಣದ ನಾಯಿಯನ್ನು ತನ್ನ ವಾಹನವನ್ನಾಗಿರಿಸಿಕೊಂಡಿರುವಂತಹ ಶಿವನ ಆಕ್ರಮಣಕಾರಿ ರೂಪವಾದ ಈ ಕಾಲಭೈರವ ಯಾರು? ಕಾಲಭೈರವನ ಜನನ ಯಾವ ರೀತಿ, ಯಾವ ಉದ್ದೇಶಕ್ಕಾಗಿ ಆಗುತ್ತದೆ ಎಲ್ಲವನ್ನೂ ವಿವರಿಸಿ ಹೇಳುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಬಾರಿ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ಸೃಷ್ಟಿಯಲ್ಲಿ ಯಾರು ಪ್ರಬಲರು ಎನ್ನುವಂತಹ ವಿಚಾರದ ಬಗ್ಗೆ ವಾಗ್ವಾದ ಉಂಟಾಗುತ್ತದೆ. ಸೃಷ್ಟಿಯ ವಿನಾಶಕ್ಕೆ ಕಾರಣವಾಗಬಹುದಾದ ಈ ವಾಗ್ವಾದವನ್ನು ನಿವಾರಿಸಲು ಅವರಿಬ್ಬರ ನಡುವೆ ಬೆಂಕಿಯ ಜ್ವಾಲೆಯಿಂದ ಕೂಡಿದ ಅತ್ಯಂತ ಪ್ರಭಾವಶಾಲಿಯಾದ ಲಿಂಗದ ರೂಪವಾಗಿ ನೆಲೆನಿಂತು ಈ ಲಿಂಗದ ಆದಿ ಅಂತ್ಯವನ್ನು ಯಾರು ಮೊದಲು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರೆಂದು ಶಿವನು ತಿಳಿಸಿದಾಗ ವಿಷ್ಣು ವರಹ ಅವತಾರ ತಾಳಿ ಭೂಮಿಯನ್ನು ಕೊರೆಯುತ್ತಾ ಪಾತಾಳದ ಕಡೆಗೆ ಸಾಗುತ್ತಾನೆ. ಬ್ರಹ್ಮ ಅಂಶದ ರೂಪ ಪಡೆದು ಲಿಂಗದ ಆದಿಯನ್ನು ಹುಡುಕುತ್ತಾ ಆಕಾಶದ ಕಡೆಗೆ ಸಾಗುತ್ತಾನೆ. ದಾರಿ ಮಧ್ಯದಲ್ಲಿ ಸಿಕ್ಕ ಕೇದಗೆ ಹೂವನ್ನು ಹಿಡಿದುಕೊಂಡು ಬಂದು ಬ್ರಹ್ಮನು ತಾನು ಆದಿಯನ್ನು ಕಂಡು ಹಿಡಿದಿರುವುದಾಗಿ ಸುಳ್ಳು ಹೇಳುತ್ತಾನೆ. ಇದರಿಂದ ಕೆರಳಿದ ಶಿವನ 3ನೇ ಕಣ್ಣಿನ ಜ್ವಾಲೆಯಿಂದ ಕಾಲಭೈರವನು ಸೃಷ್ಟಿಯಾಗುತ್ತಾನೆ. ಉಗ್ರ ರೂಪದಲ್ಲಿದ್ದ ಕಾಲಭೈರವನು ಸದಾ ಅಹಂಕಾರದಿಂದಿದ್ದ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸುತ್ತಾನೆ. 5ನೇ ತಲೆ ಹೋದ ನಂತರ ಬ್ರಹ್ಮನ ಅಹಂಕಾರ ಕಡಿಮೆಯಾಗಿ ಶಿವನ ಬಳಿ ಕ್ಷಮೆಯಾಚಿಸುತ್ತಾನೆ. ಆದರೆ ಬ್ರಹ್ಮನ ದೇಹದಿಂದ ಬೇರ್ಪಟ್ಟ ತಲೆ ಭೈರವನ ಕೈಗೆ ಅಂಟಿಕೊಂಡು ಬ್ರಹ್ಮ ಹತ್ಯಾ ದೋಷ ಆತನನ್ನು ಆವರಿಸಿ ಏನೇ ಮಾಡಿದರೂ ಬ್ರಹ್ಮನ ತಲೆಯನ್ನು ಭೈರವನ ಕೈಯಿಂದ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ಕಾಲಭೈರವನ ಬಳಿ ವಿಷ್ಣು ಹೇಳುತ್ತಾನೆ, ನೀನು ಸೃಷ್ಟಿಕರ್ತ ಬ್ರಹ್ಮನ ತಲೆಯನ್ನು ಕತ್ತರಿಸಿದ ಕಾರಣ ತಾಯಿಯನ್ನು ಕೊಲೆ ಮಾಡಿದಷ್ಟೇ ಪಾಪ ನಿನ್ನನ್ನು ಆವರಿಸಿಕೊಂಡು ಬ್ರಹ್ಮ ಹತ್ಯಾ ದೋಷ ನಿನಗೆ ಬಂದಿದೆ. ಇದರ ನಿವಾರಣೆಗಾಗಿ ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಹೋಗಿ ಭಿಕ್ಷೆಯನ್ನು ಬೇಡಿ ತೀರ್ಥ ಸ್ನಾನ ಮಾಡಿ ಬಾ, ಎಲ್ಲವೂ ಸರಿಯಾಗುತ್ತದೆ ಎಂದಾಗ ಕಾಲಭೈರವನು ಕೈಗೆ ಅಂಟಿಕೊಂಡಿರುವ ಬ್ರಹ್ಮನ ತಲೆಯನ್ನು ಹಿಡಿದುಕೊಂಡು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ತೀರ್ಥ ಸ್ನಾನ ಮಾಡುತ್ತಾನೆ. ಕೊನೆಯದಾಗಿ ಆತನು ಕಾಶಿ ಕ್ಷೇತ್ರ ತಲುಪಿದಾಗ ಕಾಲಭೈರವನ ಕೈಗೆ ಅಂಟಿಕೊಂಡಿದ್ದ ಬ್ರಹ್ಮನ ತಲೆ ತನ್ನಷ್ಟಕ್ಕೆ ಬಿದ್ದು ಹೋಗುತ್ತದೆ. ಕಾಲಭೈರವನು ಬ್ರಹ್ಮ ಹತ್ಯೆ ದೋಷದಿಂದ ಮುಕ್ತಿ ಪಡೆಯುತ್ತಾನೆ. ಕಾಲಭೈರವನ ಆರಾಧನೆಯಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಹೊಂದಿ ಸಕಲ ಸೌಕರ್ಯಗಳು ಲಭಿಸಿ ಆನಂದದಾಯಕ ಬದುಕು ಸಾಗಿಸಬಹುದೆಂದು ಪುರಾಣ ನಮಗೆ ತಿಳಿಸುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.